ಕಾರ್ಕಳ ಪುರಸಭೆಯ ಮಾಸಿಕ ಸಭೆಯು ಪುರಸಭಾ ಅಧ್ಯಕ್ಷರಾದ ಸುಮಾ ಕೇಶವ್ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಭಾಂಗಣದಲ್ಲಿ ಜರುಗಿತು। ಈ ಸಂದರ್ಭದಲ್ಲಿ ಮರಣ ಹೊಂದಿದ ಪುರಸಭೆಯ ಮಾಜಿ ಆರೋಗ್ಯ ಅಧಿಕಾರಿ ಸುಂದರ್ ಪೂಜಾರಿ ಹಾಗೂ ಪುರಸಭಾ ಸಿಬ್ಬಂದಿ ಜಯಪ್ರಕಾಶ್ ಶೆಟ್ಟಿ ಅವರ ಆತ್ಮಕ್ಕೆ ಮೌನ ಪ್ರಾರ್ಥನೆ ಮಾಡಲಾಯಿತು। ನಂತರ ನೂತನವಾಗಿ ನಾಮನಿರ್ದೇಶಕರಾಗಿ ಆಯ್ಕೆಯಾದ ಪುರಸಭಾ ಸದಸ್ಯರಿಗೆ ಸ್ವಾಗತ ಕೋರಲಾಯಿತು। 1ನೇ ವಾರ್ಡ್ನ ಸದಸ್ಯರಾದ ಅಶ್ಫಾಕ್ ಅಹಮದ್ ಅವರು ಮಾತನಾಡಿ, ಗ್ಯಾಲಕ್ಸಿ ಎದುರು ರಸ್ತೆ ವಿಭಜಕವನ್ನು ಕೂಡಲೇ ದುರಸ್ತಿಪಡಿಸಬೇಕು। ಯಾವಾಗಲೂ ರಾತ್ರಿಯ ವೇಳೆಯಲ್ಲಿ ಅಪಘಾತಗಳು ನಡೆಯುತ್ತವೆ। ರಸ್ತೆಯ ವಿಭಜಕಗಳಿಗೆ ರಿಫ್ಲೆಕ್ಟರ್ ಅನ್ನು ಅಳವಡಿಸಬೇಕು ಎಂದು ಅಶ್ಫಾಕ್ ಅಹಮದ್ ಅಧ್ಯಕ್ಷರಿಗೆ ಹಾಗೂ ಸ್ಥಾಯಿ ಸಮಿತಿಯಲ್ಲಿ ಹೇಳಿದಾಗ, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಸ್ಥಾಯಿ ಸಮಿತಿಯ ಸಭೆಯಾಗದೆ ಕೆಲವು ತಿಂಗಳಾಯಿತು। ಸ್ಥಾಯಿ ಸಮಿತಿಯಲ್ಲಿ ಹಣವೂ ಇಲ್ಲ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಭೆಗೆ ತಿಳಿಸಿದ್ರು। ಯಾವುದೇ ಒಂದು ಕಾಮಗಾರಿ ಬೇಕಾ ಬೇಡವಾ ಬಿಟ್ಟಿ ಅಂತ ಹೇಳಿ ಮಾಡುವಂತದಲ್ಲ। ಯಾಕೆಂದ್ರೆ ನಮ್ಮ ಪುರಸಭೆಯಲ್ಲಿ ಇರುವಂತಹ ಅನುದಾನ ನಿಮ್ಗೆಲ್ಲರಿಗೆ ಗೊತ್ತಿದ್ದ ವಿಷಯ, ಎಷ್ಟು ಅನುದಾನ ಉಂಟು ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ತಾ ಇದ್ದೇವೆ ಅಂತ। ಬಿಕಾಸ್ ಜಮಾ ಮತ್ತು ಖರ್ಚಿನಲ್ಲಿ ಎಲ್ಲ ಬರ್ತಾ ಉಂಟು। ಇದರಲ್ಲಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವು ಕಡೆಯಲ್ಲಿ ಈಗ ರೋಡ್ ಇದು ಸಮಸ್ಯೆ ಉಂಟು। ಈಗ ಒಂದು ವಾರಾಹಿ ಪ್ರಾಜೆಕ್ಟ್ ನವ್ರು ಏನ್ ಹೇಳ್ತಾ ಇದ್ದಾರೆ, ಅಲ್ಲಿದು ಡಾಮರೀಕರಣ ಈಗ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ। ಈ ಸೈಡ್ ಅಲ್ಲಿ ಅವರು UGD ಅವರು ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಏಕಾಏಕಿ ನಾವೀಗ ರಿಫ್ಲೆಕ್ಟ್ ಅಳವಡಿಸಿದ್ರೆ ಪುನಃ ಈಗ ಅದನ್ನು ರೋಡ್ ಅಗಿಯುವುದು ಇಂಥ ಸಂದರ್ಭ ಬರ್ತದೆ ಅಂತ ಹೇಳಿ ಆ ರೋಡ್ ಒಂದು ಕಂಪ್ಲೀಟ್ ಆಗದೆ ನಮ್ಗೆ ಯಾವುದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ। ಅಶ್ಫಾಕ್ ಅಹಮದ್ ಅವರು ಮಾತನಾಡಿ, ಬಂಡಿಮಠ ಬಸ್ ನಿಲ್ದಾಣ ಮತ್ತು ಕಾರ್ಕಳದ ಈಗಿನ ಬಸ್ ನಿಲ್ದಾಣ ಸರಿಸಮಾನವಾಗಿ ಬಳಸಬೇಕೆಂದು ಹೈಕೋರ್ಟ್ ಆದೇಶವಿದ್ದರೂ ಪುರಸಭೆ ಇದರ ಬಗ್ಗೆ ಆದೇಶ ಪಾಲಿಸುತ್ತಿಲ್ಲ ಎಂದು ಹೇಳಿದರು। ನಿಮ್ಗೆ ಒಂದು ಪುರಸಭೆಯಲ್ಲಿ ಒಂದು ರಿಫ್ಲೆಕ್ಟರ್ ಅಳವಡಿಸಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿ ಆದ್ರೆ ಆ ಕೌನ್ಸಿಲ್ ಬಾಡಿಯಲ್ಲಿ ನಾವು ಇರ್ಬೇಕಾ? ನಾವಿಲ್ಲಿ ಕುತ್ಕೊಳ್ಬೇಕಾ? ನಾವು ನಿಮ್ಮ ಸಭೆಗಳಲ್ಲಿ ಭಾಗವಹಿಸ್ಬೇಕಾ? ಒಂದು ಮೀಟಿಂಗ್ ನಲ್ಲಿ ಏನು ಆಗ್ತದೆ ಅದನ್ನ ಮಾಡ್ಬೇಕು। ಅಲ್ಲ ಇದೆ ರಸ್ತೆ, ಆಗ ಇದೆಂತ ಸಮಸ್ಯೆಗಳಿಗೆ ಉದ್ಭವ ಆಗುದಿಲ್ಲ। ಈಚೆ ನೋಡಿ ಮಸೀದಿ ಅದು ಇದಿದೆ, ಈಚೆನ ಗ್ಯಾಲಕ್ಸಿ ಅಲ್ಲ ಗೋಡೆ ಅಲ್ಲಿ ಮೋರಿ ಇದೆ, ಆ ಮಸೀದಿಯ ಗೋಡೆಗೆ ತಾಗಿಕೊಂಡು ಒಂದು ಆ ಮೋರಿಯಲ್ಲಿ ಬಿಡ್ತಾ ಇದ್ದಾರೆ। ಒಂದು ಇದರಲ್ಲಿ ಈ 1 ವರ್ಷದಲ್ಲಿ 5 ಅಪಘಾತಗಳಾಗಿದೆ। ಅದರಲ್ಲಿ 5 ಸರಿ ಡಿವೈಡರ್ ಹೊಡೆದಿದ್ದಾರೆ। ಬೆಳಿಗ್ಗೆ 6 ಗಂಟೆಗೆ ನಾನು ಅಲ್ಲೇ ಇದ್ದೆ ಪ್ರತ್ಯಕ್ಷದರ್ಶಿ। ನಮ್ಮ ಪುರಸಭೆಯ ಫಂಡಿನಲ್ಲಿ, ಜನರಲ್ ಫಂಡ್ ನಲ್ಲಿ ಒಂದು ಕಾಮಗಾರಿ ಮಾಡ್ಲಿಕ್ಕೆ ಆಗುದಿಲ್ವಾ? ಹೇಳಿ, ಯಾಕೆ ಅದು? ಇನ್ನು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸುಬೋಧ್ ರಾವ್ ಅಧ್ಯಕ್ಷರಲ್ಲಿ ಕೇಳಿಕೊಂಡಾಗ ಮುಂದಿನ ಸಭೆ ನಡೆಸಿ ಚರ್ಚಿಸಿ ಕ್ರಮ ಕೈಗೊಳ್ಳುವ ಎಂದು ತಿಳಿಸಿದ್ರು। ನಾವು ಆ ವಿಷಯದಲ್ಲೇ ಮೊನ್ನೆ ಮಾತಾಡಬೇಕು ಸರ್, ನಮಗೆ ವಿದ್ಯುತ್ತಿನ ಬಿಲ್ಲಿನ ಸಮಸ್ಯೆಯಿಂದಾಗಿ ನಮಗೆ ಲೈಟ್ ಕಂಬಗಳನ್ನು ಅಳವಡಿಸಲಿ ಆಗುತ್ತಾ ಇಲ್ಲ। ಪ್ರತಿ ವಾರ್ಡ್ ನಲ್ಲೂ ಲೈಟ್ ಕಂಬಗಳ ಅಗತ್ಯ ಇದೆ, ಈಗ ಅಗತ್ಯ ಇದೆ, ಅಳವಡಿಸಲಿ ಆಗ್ತಿಲ್ಲ। ಇದರ ಬಗ್ಗೆ ಏನಾದರೂ ಮಾಡಿ ಬಿಲ್ ಬಾಕಿ ಇದ್ರೂ ಕೂಡ ಒಂದು ನಮಗೆ ಕಂಬ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ ತಾವು KV ಇಂಜಿನಿಯರ್ಗಳಿಗೆ ಯಾರಿಗಾದ್ರೂ ಹೇಳಿ ಅಂತ ಒಂದು ಮನವಿ ಮಾಡಬೇಕು। ಅವತ್ತು ಯಾರು ಮಾತಾಡಲಿ ಅದನ್ನೇ ಹೇಳುದು, ಅವತ್ತು ಮಾತಾಡ್ತಿದ್ರೆ ಇವರು ಏನಾದರೂ ಒಂದು ಇಂಜಿನಿಯರ್ಗೆ ಫೋನ್ ಮಾಡಿ ಉಡುಪಿಗೆ। ವೇದಿಕೆಯಲ್ಲಿ ಪುರಸಭಾಧ್ಯಕ್ಷರಾದ ಸುಮಾ ಕೇಶವ್, ಉಪಾಧ್ಯಕ್ಷೆ ಪಲ್ಲವಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಮಲ್ಯ ಉಪಸ್ಥಿತರಿದ್ದರು।